ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ನಾನು ಪ್ರಿನ್ಸಿಪಾಲ್ ಡಾಕ್ಟರ್ ಎಸ್ ಇಂಜಿನಿಯರಿ, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಇವತ್ತಿನ ದಿವಸ ಇಲ್ಲಿ ನಾವು ಬ್ರೀಫಿಂಗ್ ಮಾಡೋದೇನು ಉದ್ದೇಶಪ್ಪ ಅಂತಂದರೆ, ನಮ್ಮ ಕಾಲೇಜಿನ MBA ಡಿಪಾರ್ಟ್ಮೆಂಟ್ 2008ರಲ್ಲೇ ಪ್ರಾರಂಭಗೊಂಡಿದೆ. ಇವತ್ತಿನ ದಿವಸ ಒಂದು ನ್ಯಾಷನಲ್ ಲೆವೆಲ್ ಕಾರ್ನಿವಲ್ ಅಥವಾ ಫೆಸ್ಟನ್ನು ಮಾಡ್ತಾಯಿದ್ವಿ ಕಾಲೇಜಿನಲ್ಲಿ. ದಿಸ್ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಆನ್ 23rd ಆ್ಯಂಡ್ 24th ಆಫ್ ದಿಸ್ ಮಂತ್, ಅಂದರೆ ಮೇ 2025. ಸೊ ಇಲ್ಲಿ ಸಾಕಷ್ಟು ಈವೆಂಟ್ಸ್ಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ, ಮಾಡುವ ಉದ್ದೇಶ ಈ ಭಾಗದ ಜನರಿಗೆ, ಅಂದರೆ ಈ ಕರಾವಳಿ ಭಾಗದ ಜನರಿಗೆ ಬೆನಿಫಿಟ್ ಆಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾಯಿದೆ. ಇದರೊಳಗೆ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಒಂದು ಜಾಬ್ ಫೇರ್. ಈ ಜಾಬ್ ಫೇರ್ನಲ್ಲಿ 50+ ಕಂಪ್ನೀಸ್ ಆಲ್ರೆಡಿ ಇವತ್ತು ಕ್ಯಾಂಪಸ್ಸಿಗೆ ಬರ್ತಾ ಇದ್ದಾವೆ. ಇಲ್ಲಿ 1,000 ವಿದ್ಯಾರ್ಥಿಗಳು, 1,000 ಸ್ಟೂಡೆಂಟ್ಸ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ದಿಸ್ ಅಪಾರ್ಚುನಿಟೀಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ಪ್ರೊವೈಡೆಡ್ ಬೈ ದಿ ಕಂಪ್ನೀಸ್ ಅಂತ. ಸೊ ಇಲ್ಲಿ ಹೋದ ಸಲ ನಾವು ಮಾಡಿದಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗಿದೆ. ಇದರಿಂದ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅದೇ ದೃಷ್ಟಿಯಿಂದ ಅದನ್ನು ನೋಡ್ಕೊಂಡ್ಬಿಟ್ಟು ಈ ವರ್ಷವೂ ಅದನ್ನು ವಿಸ್ತಾರವಾಗಿ ಅದನ್ನು ಮತ್ತೆ ಬೆಳೆಸಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಹೆಚ್ಚಿನ ಒಂದು ಕಂಪನಿಗಳನ್ನ ತಂದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಒಂದು ಜಾಬ್ ಫೇರನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಭವವೂ ಸಿಗಲಿ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಥವಾ ಈವೆಂಟ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಮಾರ್ಕೆಟ್ ವರ್ಸ್ ಅಂತ ಒಂದು ಕಾರ್ಯಕ್ರಮ, ಆಮೇಲೆ ಇದ್ರ ಜೊತೆಗೆ ಕಲ್ಚರಲ್ ಫೆಸ್ಟ್ ಇದೆ, ಆಮೇಲೆ ಜಾಬ್ ಫೇರಿಗಾಗಲಿ ಅದ್ರ ಬಗ್ಗೆ ನಾನು ಹೇಳಿದೆ. ಒಂದು ಕ್ವಿಜ್ ಅಂತ, ಇದು ಮುಖ್ಯವಾಗಿ ಬಹಳ ವರ್ಷಗಳಿಂದ, ಎಷ್ಟು ವರ್ಷ ಆಯಿತು, 10 ವರ್ಷಗಳಿಂದ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಲ್ಲಿ ಈ ಒಂದು ಈವೆಂಟ್ನಲ್ಲಿ ಭಾಗವಹಿಸುವಂಥ ಆಸಕ್ತಿ ಕಡಿಮೆ ಆಗಿದೆ. ಆದರೆ ಈ ಕ್ವಿಜ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ರೀಡಿಂಗ್ ಹ್ಯಾಬಿಟ್ಟು, ಕ್ರಿಯಾಶೀಲತೆಯನ್ನು ಬೆಳೆಸಲಿಕ್ಕೆ ಇದು ಬಹಳ ಅನುಕೂಲಕರವಾದದ್ದು. ಯಾಕಂದರೆ ಕಂಪ್ನಿಗಳಲ್ಲಿ ಜಾಬು ಬೇಕಪ್ಪ ಅಂತಂದರೆ ಅವರು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಸ್ಕಿಲ್ಸ್ ಇದ್ದಾವೋ ಇಲ್ಲೋ ಅಂತ, ಒಂದು ಕೌಶಲ್ಯಗಳು ಇದ್ದಾವೋ ಇಲ್ಲೋ ಅಂತ ಅದನ್ನು ಅವರು ನೋಡ್ತಾರೆ. ಅದಕ್ಕೋಸ್ಕರ ಈ ಕ್ವಿಜನ್ನು ಈ ಒಂದು ವರ್ಷ ಮತ್ತೆ ಒಂದು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಒಂದು ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ವಿ. ಸೊ ಹೀಗಾಗಿ ಸರ್ವೇ ಸಾಧಾರಣ ನಾವು 5,000 ಅಟ್ಲೀಸ್ಟ್ ಒಂದು ಜನರು ಈ ಒಂದು ಕಾರ್ನಿವಲ್ಗೆ ಬರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಹೋದ ವರ್ಷ ಎಷ್ಟಾಗಿತ್ತು ಅಪ್ರಾಕ್ಸಿಮೇಟ್ಲಿ 3,000 ಮೇಲ್ಗಡೆ ಇತ್ತು. ಸೊ ಅದನ್ನು ನಾವು ಈ ವರ್ಷ ಮತ್ತೆ ಮುಂದಿನ ಒಂದು ಲೆವೆಲಿಗೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡಿ, ನಮ್ಮ ಡೈರೆಕ್ಟರ್ ಆದಂಥ ವಿಶಾಲ್ ಸಮರ್ಥ್ ಅವರು ಮತ್ತು ಅದೇ ರೀತಿ ಪ್ರಾಧ್ಯಾಪಕರಾದಂಥ ನನ್ನ ಜೊತೆಗಿರುವಂಥ ಪ್ರೊಫೆಸರ್ ರಮೇಶು, ಪ್ರೊಫೆಸರ್ ಪದ್ಮನಾಭ್ ಮತ್ತು ನಮ್ಮ ಪ್ರೊಫೆಸರ್ ಮೊನಿಷಾ ಅವರು ನಮ್ಮ ಜೊತೆನೂ ಇದ್ದಾರೆ. ಈಗ ಆಲ್ಮೋಸ್ಟ್ ಮೋರ್ ದೆನ್ ಎ ಮಂತ್, ಒಂದು ತಿಂಗಳಿಂದ ಇಲ್ಲಿ ಸಾಕಷ್ಟು ನಾವು ಪಬ್ಲಿಸಿಟಿಗಾಗಲಿ ಅಥವಾ ಒಂದು ಪ್ರಯತ್ನ ಜನರಿಗೆ ತಲುಪಲಿಕ್ಕೆ ನಾವು ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾ ಥ್ರೂ ಇರ್ಬೋದು, ಬೇರೆ ಬೇರೆ ನಮ್ಮ ಕಾಂಟ್ಯಾಕ್ಟ್ಸ್ ಥ್ರೂ ಇರ್ಬೋದು, ನಮ್ಮ ಅಲುಮ್ನೈ ಥ್ರೂ ಇರ್ಬೋದು, ಈ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವರು ಈವೆಂಟ್ಸ್ ಬಗ್ಗೆ ಡೀಟೇಲ್ಡಾಗಿ ನಮ್ಮ ಪ್ರಾಧ್ಯಾಪಕರು ಅದರ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಮಾಡ್ತಾರೆ. ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಭಾಗದ ಜನರಿಗೆ ಇದು ಅನುಕೂಲವಾಗಲಿ ಅಂತ ಹೇಳೋ ಸಲುವಾಗಿ ಹೆಚ್ಚಿನ ಒಂದು ನೀವು ಕವರೇಜ್ ಮಾಡಿ ಅವರಿಗೆ ಈ ಮೆಸೇಜನ್ನು, ನಮ್ಮ ಮಾಹಿತಿಯನ್ನು ಅವರಿಗೆ ತಲುಪಿಸಿದರೆ, ಅವ್ರು ಬಂದು ಇದರಲ್ಲಿ ಭಾಗವಹಿಸಿದರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ದಿವಸ ಪುನಃ ಹೇಳೋದೇನಪ್ಪ ಅಂದರೆ, ದಿನಾಂಕ 23 ಮತ್ತು 24 ಇದೆ, ಮೇ 23, 24ನೇ ತಾರೀಕಿಗೆ ಈ ಒಂದು ಕಾರ್ನಿವಲ್ ನ್ಯಾಷನಲ್ ಲೆವೆಲ್ ಫೆಸ್ಟು ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕಾರ್ಯಕ್ರಮಗಳು ಏನಿದಾವೆ 2 ದಿವಸ, ಅದರ ಬಗ್ಗೆ ವಿವರವಾಗಿ ನಮ್ಮ ಪ್ರಾಧ್ಯಾಪಕರು ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇದನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ತಾವು ಮಾಡಿ ಈ ಜನರಿಗೆ ಅನುಕೂಲ ಆಗಲಿ, ವಿದ್ಯಾರ್ಥಿಗಳಿಗೆ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಅದೇ ರೀತಿ ನಮ್ಮ ಡೈರೆಕ್ಟರ್ ಆದಂಥ ಪ್ರೊಫೆಸರ್ ವಿಶಾಲ್ ಸಮರ್ಥ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. Very good morning. As a part of the Sahyadri Carnival, we also will be having a faculty development workshop on the 24th on literature review, improving research skills through PLSM. And this is an invitation for all the undergraduate degree colleges to take part and get benefited. The resource persons are from Mahe, Manipal. I extend a very warm welcome to all the
200 affiliated colleges of Mangalore University and other universities to take part in this event and get benefited. Over to Monisha. I'm here to brief about Market Verse. So basically Market Verse is two different aspects. One is business stall. So we're expecting around 40 business houses to put up their stall in our respective campus. This is one of the event which is very prominently done to help the small businesses and women entrepreneurs. More concentration is on small businesses and women entrepreneurs to make them get a existence or a kind of promotion in our campus. Along with that, we're also encouraging our students to put up a stall. Entrepreneurship skill develop agli anta heli. We are also asking our respective students to put up their stall. So engineering, since we all know that Sahyadri has engineering and MBA, engineering students as well as MBA students are putting up their respective stalls, may it be game stall or food stalls in our campus. Other than this, we're also encouraging UG students to put up their stall in our respective campus. So this is one side of Market Verse where entrepreneurship skill development is concentrated. Another side of Market Verse is Management Fest, Cultural Fest and Auction Battle. So Management Fest is critical thinking ability increase ಮಾಡಲಿಕ್ಕೆ finance events ಉಂಟು. Along with that, we are also concentrating on brand hunt, marketing aspect and overall development, best manager. And Cultural Fest, we are encouraging students to participate in cultural events like dance battles. Other than this time the new attraction is Gully Cricket. So on 23rd, there will be Gully Cricket for students of UG, revisiting their childhood memories. And on 24th, we are encouraging the corporate houses to come forward and have a Gully Cricket match tournament in our campus. ಸಹ್ಯಾದ್ರಿ ವಿಸ್ಕ್ವಿಸ್ ಎಂಬ ಇವೆಂಟು ನಾವು ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಇದನ್ನು ಯಾಕೆ ಮಾಡ್ತಿದ್ದೆ ಅಂದರೆ ಮೋರ್ ದೆನ್ ಟೆಸ್ಟಿಂಗ್ ದ ಸ್ಕಿಲ್ಸ್ ಆಫ್ ದ ಸ್ಟೂಡೆಂಟ್ಸ್, ಮಕ್ಕಳಲ್ಲಿ ಈ ರೀಡಿಂಗ್ ಹ್ಯಾಬಿಟನ್ನು ಡೆವಲಪ್ ಮಾಡುವಂಥದ್ದು. ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಹೆಚ್ಚಿನ ಮಕ್ಕಳು ನ್ಯೂಸ್ ಪೇಪರನ್ನು ಓದೋದೇ ಇಲ್ಲ. ಐ ಥಿಂಕ್ ದೇ ಆರ್ ರೀಡಿಂಗ್ ಮೋರ್ ಫೇಕ್ ನ್ಯೂಸ್ ದನ್ ದ ಆ್ಯಕ್ಚುಯಲ್ ನ್ಯೂಸ್ ವಿಚ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದರ್ ಲೈಫ್. ಆ ದೃಷ್ಟಿಯಿಂದ ಹೇಳೋದಾದರೆ ನಾವು ಕಳೆದ 10 ವರ್ಷಗಳಿಂದ ಸುಮಾರು 50 ಅಂಡರ್ ಗ್ರ್ಯಾಜುಯೇಟ್ ಕಾಲೇಜಲ್ಲಿ ಪ್ರಿಲಿಮ್ ರೌಂಡನ್ನು ಕಂಡಕ್ಟ್ ಮಾಡಿ ನಂತರ ನಮ್ಮ ಕಾಲೇಜಿನಲ್ಲಿ ಗ್ರ್ಯಾಂಡ್ ಫಿನಾಲೆ ಮಾಡುವಂಥದ್ದು. ಈ ವರ್ಷ ಆಲ್ರೆಡಿ ಪ್ರಿಲಿಮ್ಸನ್ನು ನಿನ್ನೆ ಮಾಡಿ ಆಗಿದೆ ನಾವು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ಸೆಲೆಕ್ಟ್ ಆದಂಥ ಆಲ್ಮೋಸ್ಟ್ 150 ತಂಡಗಳು ಗ್ರ್ಯಾಂಡ್ ಫಿನಾಲೆಗಾಗಿ ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ಸಲ್ಲಿ 23ಗೆ ಬರ್ತಾ ಇದ್ದಾರೆ. ಇದರಲ್ಲಿ 2 ರೀತಿ ಎಲಿಮಿನೇಷನ್ ರೌಂಡ್ ಇದೆ. ಫಸ್ಟ್ ಎಲಿಮಿನೇಷನ್ ಆ್ಯಂಡ್ ಸೆಕೆಂಡ್ ಎಲಿಮಿನೇಷನ್. Top finalsige around 6 teams will be participating. The winners will get a cash prize of 15,000, 10,000, 5,000, and there is also a consolation prize for the remaining 3 teams which is getting qualified for the grand finale. ಈಗ ನಾವು ನೋಡಿದ ಹಾಗೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸೋದಕ್ಕೋಸ್ಕರ ಮತ್ತು ಈ ಕರೆಂಟ್ ಪ್ರಚಲಿತ ವಿದ್ಯಮಾನಗಳಿಗೆ ಅವರಿಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ವಿಸ್ಕ್ವಿಸನ್ನು ಮಾಡ್ತಿದ್ದೇವೆ. ಇದಕ್ಕೆ ಕ್ವಿಜ್ ಮಾಸ್ಟರ್ ಆಗಿ ನಮ್ಮದೇ ಕಾಲೇಜಿನ ಹಳೆ ವಿದ್ಯಾರ್ಥಿ ರಕ್ಷಿತ್ ಶೆಟ್ಟಿ ಅಂತ, ಅವರು ನಮ್ಮ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಸಾಧಾರಣ 300ಕ್ಕಿಂತ ಹೆಚ್ಚು ಕ್ವಿಜ್ ಮಾಡಿದ ಅನುಭವ ಇರುವಂಥವರು. ಅವರು ಕ್ವಿಜ್ ಮಾಸ್ಟರ್ ಆಗಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಸಹ್ಯಾದ್ರಿ ಜಾಬ್ ಫೇರ್ 2025 ಇದು ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಇದೊಂದು ಕಂಪನೀಸ್ ಮತ್ತು ಪೊಟೆನ್ಷಿಯಲ್ ಕ್ಯಾಂಡಿಡೇಟಿಗೆ ಇರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಮೀಟ್ ಆಗಲಿಕ್ಕೆ. ಸುಮಾರು 50+ ಕಂಪನಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಬೇರೆ ಬೇರೆ ಸೆಕ್ಟರ್, ಆಟೋಮೊಬೈಲ್, ರಿಟೇಲ್ಸ್ ಆ್ಯಂಡ್ ಸೇಲ್ಸ್, ಮ್ಯಾನುಫ್ಯಾಕ್ಚರ್, ರಿಯಲ್ ಎಸ್ಟೇಟ್, IT ಆ್ಯಂಡ್ ITS ಇವೆಲ್ಲ ಸೆಕ್ಟರ್ಗಳಿಂದ ಕಂಪನಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾವು ಕೊಟ್ಟಂತಹ ಪ್ರೆಸ್ ನೋಟಲ್ಲಿ ಲಿಂಕ್ ಕೊಟ್ಟಿದ್ದೇವೆ. ಎಲ್ಲ ಇವೆಂಟ್ನ ಲಿಂಕ್ ಒಂದರಲ್ಲೇ ಇರುತ್ತೆ. ಪಾರ್ಟಿಸಿಪೇಟ್ ಮಾಡುವವರು ಆ ಲಿಂಕ್ ಮುಖಾಂತರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನಾನು ವಿನಂತಿ. ಡಾಕ್ಟರ್ SS ಇಂಜಗನೇರಿ ಅಂತ, ಮತ್ತು MBA ವಿಭಾಗದ ಡೈರೆಕ್ಟರ್ ಡಾಕ್ಟರ್ ವಿಶಾಲ್ ಸಮರ್ಥ, ಪ್ರಿನ್ಸಿಪಲ್ ಹೆಸರು ಡಾಕ್ಟರ್ SS ಇಂಜಗನೇರಿ, ಡಾಕ್ಟರ್ ವಿಶಾಲ್ ಸಮರ್ಥ ಡೈರೆಕ್ಟರ್ MBA ಪ್ರೋಗ್ರಾಮ್, ಮೊನಿಷಾ ಶೆಟ್ಟಿ ಈ ಇಡೀ ಇವೆಂಟ್ ಸಹ್ಯಾದ್ರಿ ಕಾರ್ನಿವಲ್ನ ಕೋಆರ್ಡಿನೇಟರ್, ನಾನು ರಮೇಶ್ KG ಅಂತ, ನಾನು ಸಹ್ಯಾದ್ರಿ ವಿಸ್ಕ್ವಿಸ್ನ ಕೋಆರ್ಡಿನೇಟರ್ ಆಗಿದ್ದೇನೆ. ಹಾಗೆ ಪದ್ಮನಾಭ್ ಇವರು ಜಾಬ್ ಫೇರ್ನ ಕೋಆರ್ಡಿನೇಟರ್ ಆಗಿರ್ತಾರೆ. ಮತ್ತು ವಿದ್ಯಾರ್ಥಿ ಕೋಆರ್ಡಿನೇಟರ್ ಪ್ರಜ್ವಲ್ ಶೇಖ ಹಾಗೂ ರಿತೇಶ್ ಇವರು ವಿದ್ಯಾರ್ಥಿ ಕೋಆರ್ಡಿನೇಟರ್ ಆಗಿರ್ತಾರೆ ಈ ಇವೆಂಟ್ಗಳದ್ದು.